ರಾಷ್ಟ್ರಪತಿ ಪದಕ ಪುರಸ್ಕೃತ ಉದ್ಯಮಿ ಜಪ್ಪಿನಮೊಗರು ನಿವಾಸಿ 52 ವರ್ಷ ಪ್ರಾಯದ ದೇವದಾಸ್ ಶೆಟ್ಟಿ ಹೃದಯಘಾತರ್ದು ಸ್ವಗೃಹಟ್ ಶನಿವಾರ ವಿಧಿವಶರಾತಿರು. ಸುಮಾರು 35 ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕರು ಸೇವೆ ಸಂದಾವಂತು 2018 ಇಲಾಖೆಡ್ ಅತ್ಯುತ್ತಮ ಸೇವೆಗಾದ ರಾಷ್ಟ್ರಪತಿ ಪದಕ ಪಡೆದಿದ್ದರು. ಜಪ್ಪಿನಮೊಗರು ಶ್ರೀ ಆದಿಮಾಯಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮೊಕ್ತೇಸರರಾದ ಅಭಿವೃದ್ಧಿಗೆ ಶ್ರಮಿಸಾದಿದ್ದರು. ಶ್ರೀ ಆದಿಮಾಯಿ ಎಲೆಕ್ಟ್ರಿಕಲ್ಸ್ ಮಾಲಕರಾದಿತ್ತಿನ ದೇವದಾಸ್ ಶೆಟ್ಟಿ ಬೊಡಿದಿ ಮಗೆ ಬೊಕ್ಕ ಮಗಲ್ನ ಅಗಲ್ದೇರು ಇಂಬೆರ್ನ ಅಂತ್ಯಕ್ರಿಯೆದ ವಿಧಿಗಳು ಸ್ವಗೃಹಟ್ ನಡೆದನು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಇಂಬೆರ್ನ ಅಂತ್ಯಕ್ರಿಯೆಟ್ ಪಾಲ್ಪಡೆದು ನುಡಿನಮನ ಸಂದಾಯರು. ದೇವದಾಸ್ ಶೆಟ್ಟಿಯರು ಸಾಮಾನ್ಯ ಗೃಹ ರಕ್ಷಕರಾದ ಸೇರ್ಪಡೆಯಾದ ಹಂತ ಹಂತವಾದ ಬೇತೆ ಬೇತೆ ಇಲಾಖೆಲೆಡ್ ದಕ್ಷತೆ ಪ್ರಾಮಾಣಿಕತೆಯದು ಸೇವೆ ಸಂದಾದ ಮಾತೆನಲ ಮೆಚ್ಚುಗೆನ್ ಪಡೆದಿದ್ದರು. ಯುವ ಗೃಹ ರಕ್ಷಕರಿಗೆ ಆರು ಮಾದರಿಯಾದಿದ್ದರು. ಆರಿನ ಅಗಲುವಿಕೆ ಗೃಹ ರಕ್ಷಕ ಇಲಾಖೆಗೂ ದಿಂಜ ನಷ್ಟನ ಉಂಟು ಮಲ್ತದಳು. ಆರಿನ ಆತ್ಮಗೂ ಶಾಂತಿ ತಿಕ್ಕಡು ಕುಟುಂಬದಕ್ಲೆಗೂ ದುಃಖ ಭರಿಸಾವನ ಶಕ್ತಿನ ಆ ದೇವರು ಕೊರಡು ಪಣದ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ನುಡಿನಮನ ಸಂದಾಯರು. ಕೆಲವು ಕಾಲಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಂತಹ ಅವರು ನಿನ್ನೆ ದಿವಸ ಇಹಲೋಕ ತ್ಯಾಗವನ್ನು ಮಾಡಿದ್ದಾರೆ. ಶ್ರೀ ದೇವದಾಸ್ ಶೆಟ್ಟಿ ಅವರು ಒಬ್ಬ ಸಾಮಾನ್ಯ ಗೃಹ ರಕ್ಷಕನಾಗಿ ಗೃಹ ರಕ್ಷಕ ಇಲಾಖೆಗೆ ಸೇರಿಕೊಂಡಿದ್ದರು. ಹಂತ ಹಂತವಾಗಿ ಬೆಳೆಯುತ್ತಾ ಬಂದು ಅವರು ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡಿದರು. ಪೊಲೀಸ್ ಇಲಾಖೆ ಇರ್ಬೋದು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇರ್ಬೋದು, RTO ಇರ್ಬೋದು, ಬಂದಿಖಾನೆ ಇಲಾಖೆ ಇರ್ಬೋದು, ಗಣಿ ಇಲಾಖೆ ಇರ್ಬೋದು, ಹೀಗೆ ಎಲ್ಲ ಇಲಾಖೆಗಳಲ್ಲೂ ತಮ್ಮನ್ನು ಪರಿಪೂರ್ಣವಾಗಿ ತೊಡಗಿಸಿಕೊಂಡು ನಿಷ್ಕಾಮ ಸೇವೆಯನ್ನು ಸಲ್ಲಿಸಿದರು. ಇದರ ಜೊತೆಗೆ ಬಂದೋಬಸ್ತ್ ಕರ್ತವ್ಯ ಇರ್ಬೋದು, ಚುನಾವಣಾ ಕರ್ತವ್ಯ ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯ ಕರ್ತವ್ಯಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದರು. ಬಹಳ ಉತ್ತಮ ಈಜುಗಾರರಾಗಿದ್ದರು ಮತ್ತು ಅವರೊಂದು ನೆರೆ ಪರಿಹಾರ ತಂಡವನ್ನು ಕಟ್ಕೊಂಡಿದ್ದರು. ರಾಜ್ಯಾದ್ಯಂತ ಸಂಚಾರ ಮಾಡಿ ನಮ್ಮ ಮಂಗಳೂರು ಘಟಕಕ್ಕೆ ಉತ್ತಮ ನೆರೆ ಪರಿಹಾರ ತಂಡ ಅಂತ ಹೇಳುವ ಒಂದು ಬಿರುದನ್ನು ಸಹ ಗಳಿಸ್ಕೊಂಡಿದ್ದರು. ಸೊ ಇವತ್ತು ಅವರು ಸಾಮಾನ್ಯ ಗೃಹ ರಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ಹಂತ ಹಂತವಾಗಿ ಬೆಳೆದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಘಟಕದ ಘಟಕಾಧಿಕಾರಿಯಾಗಿ ಪ್ಲಟೂನ್ ಕಮಾಂಡರ್ ಆಗಿ ಕೆಲಸ ನಿರ್ವಹಿಸಿದರು. ಒಬ್ಬ ಒಳ್ಳೆಯ ರೋಲ್ ಮಾಡೆಲ್ ಹೋಮ್ ಗಾರ್ಡ್ ಅಂತ ಹೇಳಿ ಅವರು ಹೆಸರು ಗಳಿಸಿದರು. ಅವರನ್ನು ನೋಡಿ ಹಲವಾರು ಜನರು ಗೃಹ ರಕ್ಷಕ ಇಲಾಖೆಗೆ ಸೇರಿಕೊಂಡಿದ್ದರು. ಹೊಸತಾಗಿ ಸೇರಿದಂತಹ ಗೃಹ ರಕ್ಷಕರನ್ನು ಅವರು ಮೋಟಿವೇಟ್ ಮಾಡ್ತಿದ್ರು, ಉತ್ತೇಜಿಸ್ತಾ ಇದ್ದರು. ಅವರೊಬ್ಬರು ನಿಜವಾದ ಶಿಸ್ತಿನ ಸಿಪಾಯಿಯಾಗಿದ್ದು ಗೃಹ ರಕ್ಷಕ ಇಲಾಖೆಗೆ ಬಹುದೊಡ್ಡ ಆಸ್ತಿಯಾಗಿದ್ದರು. ಅಂತಹ ಶ್ರೀ ದೇವದಾಸ್ ಶೆಟ್ಟಿಯವರು ನಿನ್ನೆ ದಿವಸ ನಮ್ಮನ್ನು ಬಿಟ್ಟು ಪರಲೋಕಕ್ಕೆ ಸೇರಿದ್ದಾರೆ. ಅವರ ಸಾವಿನಿಂದ ನಮ್ಮ ಇಲಾಖೆಗೆ ಬಹಳಷ್ಟು ತುಂಬಲಾರದ ನಷ್ಟ ಆಗಿದೆ. ಅವರ ಆ ಸಾವಿನ ನೋವನ್ನು ಭರಿಸುವ ಶಕ್ತಿ ಅವರ ಕುಟುಂಬಕ್ಕೆ ಭಗವಂತ ನೀಡಲಿ ಅಂತ ಹೇಳಿ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಗೃಹ ರಕ್ಷಕರ ಇಲಾಖೆಯ ಪರವಾಗಿ, ಗೃಹ ರಕ್ಷಕರ ಪರವಾಗಿ ಮತ್ತು ಒಬ್ಬ ಸಮಾಧಿಷ್ಠನ ನೆಲೆಯಲ್ಲಿ ಅವರ ಕುಟುಂಬಕ್ಕೆ ಈ ನೋವನ್ನು ಸಹಿಸುವ ಶಕ್ತಿ ನೀಡಲಿ ಅಂತೇಳಿ ಭಗವಂತನಲ್ಲಿ ಕೇಳಿಕೊಳ್ತೇನೆ. ಹಿರಿಯ ಗೃಹ ರಕ್ಷಕರು ರಮೇಶ್ ಭಂಡಾರಿಯರು ಆಗಲ್ನ ದೇವದಾಸ್ ಶೆಟ್ಟಿಯರಿಗೂ ನುಡಿನಮನದ ಪಾತ್ರ ಪಂಡ್ಯರು. ದೊಡ್ಡದಾಗಿದೆ. ನಮ್ಮ ಮಂಗಳೂರು ಘಟಕದ ನಿವೃತ್ತ ಘಟಕಾಧಿಕಾರಿಯಾಗಿ ಶ್ರೀಮಾನ್ ದೇವದಾಸ್ ಶೆಟ್ಟಿಯವರು ನಿನ್ನೆ ನಿಧನರಾದರು. ಇವರ ನಿಧನ ನಮ್ಮ ಇಲಾಖೆಗೆ ತುಂಬಲಾರದ ನಷ್ಟವಾಗಿದೆ. ಹಾಗೆ ನಮ್ಮ ಇಲಾಖೆಗೆ ಸಲ್ಲಿಸಿದಂಥ ಸೇವೆಯನ್ನು ನಾನು ಹೇಳ್ತಾ ಹೋದರೆ ಅದಕ್ಕೆ ಒಂದು ದಿನ ಸಾಲದು, ಒಂದು ತಿಂಗಳು ಸಾಲದು. ಆದರೂ ಪ್ರವಾಹ ಬಂದಾಗ ಅವರ ಒಂದು ತಂಡ ಸಾಧಿಸಿದಂತಹ ಸಾಧನೆ ಅದು ಚಿತ್ರದುರ್ಗಕ್ಕೆ ಸಮೇತ ಆ ತಂಡ ಹೋಗಿ ಯಶಸ್ವಿಯಾಗಿ ಬಂದಿರುವಂಥದ್ದು ಅದು ಎಲ್ಲರ ನೆನಪಿನಲ್ಲಿ ಇವತ್ತು ಕೂಡ ಇದೆ. ಅದೇ ರೀತಿ ಚುನಾವಣಾ ಬಂದೋಬಸ್ತ್ ಕರ್ತವ್ಯಗಳಲ್ಲಿ ದಾವಣಗೆರೆ ಇರ್ಬೋದು, ಬಳ್ಳಾರಿ ಇರ್ಬೋದು, ಉಡುಪಿ ಇಂಥ ಕಡೆಗೆ ಒಂದು ತಂಡವಾಗಿ ಗೃಹ ರಕ್ಷಕರನ್ನು ಒಂದುಗೂಡಿಸಿಕೊಂಡು ಹೋಗಿ ಗೃಹ ರಕ್ಷಕರೊಂದಿಗೆ ಬೆರೆತು ಅದು ಎಲ್ಲೇ ಇರಲಿ, ಬಳ್ಳಾರಿ ಇರ್ಬೋದು, ದಾವಣಗೆರೆ ಇರ್ಬೋದು, ಗೃಹ ರಕ್ಷಕರಿಗೆ ಏನೋ ತೊಂದರೆ ಆದರೆ ತಕ್ಷಣ ಸ್ಪಂದಿಸುವಂತಹ ಒಬ್ಬ ವ್ಯಕ್ತಿಯಾಗಿದ್ದರು. ಇವರ ಗುಣಗಾನ ಮಾಡಲಿಕ್ಕೆ ಇಷ್ಟು ಕಾಲಾವಕಾಶ ಸಾಲದು. ಅದು ಒಂದು ಪುಸ್ತಕವೇ ಬರೀಬಹುದು. ಬೇರೆ ಬೇರೆ ಘಟಕದ ಗೃಹ ರಕ್ಷಕರು ಸಿಬ್ಬಂದಿಗಳು ಪಾಲ್ಪಡೆದಿದ್ದರು.